ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ ಕೋರ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಇವತ್ತಿನ ದಿವಸದ ಈ ಧ್ಯಾನವನ್ನು ನಾವು ಮಾಡುವ. ಸಂತ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 7 ವಾಕ್ಯ 13 ಮತ್ತು 14. ವಿನಾಶಕ್ಕೆ ಒಯ್ಯುವ ವೀದಿ ವಿಶಾಲ, ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ, ಅದರ ಬಾಗಿಲು ಕಿರಿದು ಅದನ್ನು ಗುರುತಿಸುವವರು ಕೆಲವರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಾವೆಲ್ಲರೂ ಕೂಡ ಇಷ್ಟಪಡುವುದೇನಂತ ಹೇಳಿದರೆ ವಿಶಾಲವಾದಂಥ ದಾರಿಯಲ್ಲಿ ಏನು ಕೂಡ ಅಡೆತಡೆ ಇರಬಾರ್ದು, ಮತ್ತು ರಸ್ತೆ ಡೊಂಕಾಗಿರಬಾರ್ದು. ಆದರೆ ಯೇಸು ಸ್ವಾಮಿ ನಮಗೇನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಕಿರಿದಾದ ದಾರಿಯಲ್ಲಿ ನಡೆಯಿರಿ ಅಂತ ಹೇಳಿಕೊಂಡು. ಮೇಲ್ನೋಟಕ್ಕೆ ಇದು ಯಾಕೆ ಹೀಗೆ ಅಂತ ನಮಗೆ ಅನ್ನಿಸ್ಬೋದು. ದೀರ್ಘವಾಗಿ ನಾವು ಯೋಚನೆ ಮಾಡಿ ನೋಡಿದರೆ ಇದರ ಅರ್ಥ ನಮಗೆ ತಿಳಿಯುತ್ತದೆ ಮತ್ತು ಯಾಕೆ ನಮಗೆ ಇದು ಒಳಿತು ಎಂಬುದು ಅನ್ನಿಸ್ತದೆ. ನನ್ನ ಮಿತ್ರರೊಬ್ಬರು ಅನೇಕ ವರ್ಷಗಳ ಹಿಂದೆ ನಾವು ಜೊತೆಯಾಗಿ ಕಲಿತಿದ್ದೆವು. ಒಂದು ದಿವಸ ರಾತ್ರಿ ಹೊತ್ತಿಗೆ ಅವರು ನನಗೆ ಫೋನ್ ಕರೆ ಮಾಡಿದರು. ಅದು ತುಂಬ ವರ್ಷಗಳ ನಂತರ ಅವರು ನನಗೆ ಫೋನ್ ಕರೆ ಮಾಡಿದ್ದು. ಹೇಗೆ ಅವರಿಗೆ ನನ್ನ ನಂಬರ್ ಸಿಕ್ಕಿತು ನನಗೆ ತಿಳಿದಿಲ್ಲ. ಆಗ ಮೊಬೈಲ್ ಇದ್ದಿಲ್ಲ, ಲ್ಯಾಂಡ್ಲೈನ್ ಮುಖಾಂತರ ಅವರು ಕರೆ ಮಾಡಿದರು. ನಾವು ತುಸು ಹೊತ್ತು ಮಾತನಾಡಿದ್ದೆವು. ಮತ್ತು ನಾನು ಅವರ ಹತ್ರ ಕೇಳಿದ್ದೆ, ಈಗ ಎಲ್ಲಿ ವಾಸ ಮಾಡ್ತೀರಂತ ಹೇಳಿಕೊಂಡು. ಅವರು ನಮ್ಮ ಜಿಲ್ಲೆಯವರಲ್ಲ, ಪಕ್ಕದ ಜಿಲ್ಲೆಯವರು. ಅದಕ್ಕಾಗಿ ಅಲ್ಲಿಯೇ ಅವರ ಹುಟ್ಟಿದ ಮನೆ ಹತ್ರ ಜೀವಿಸ್ತಾರೋ ಅಥವಾ ಬೇರೆ ಕಡೆ ಜೀವಿಸ್ತಾರೋ ಅಂತ ನಾನು ತಿಳಿದಕ್ಕೋಸ್ಕರ ನಾನು ಅವರ ಹತ್ರ ಕೇಳಿದೆ. ಅದಕ್ಕಿಂತ ಮುಂಚೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಎಲ್ಲಿಯಾರಾದರೂ ಬರುವುದಿದ್ದರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿಕೊಂಡು. ಅದಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ಅವರು ಹೇಳಿದರು, ನಾನು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಯಾಗಿದ್ದೇನೆ ಅಂತ ಹೇಳಿಕೊಂಡು. ಎಲ್ಲಿ ಅಂತ ಕೇಳಿದೆ. ಅದಕ್ಕಾಗಿ ಅವರು ಹೇಳಿದರು, ನನಗೆ ಈಗ 2 ಮನೆಗಳಿವೆ ಅಂತ ಹೇಳಿದರು. ಅನೇಕ ವರ್ಷಗಳ ಹಿಂದೆ ನೀವು ಊಹಿಸಬಹುದು, ಆ ಅತಿ ಚಿಕ್ಕ ಪ್ರಾಯದಲ್ಲಿ ಅವರಿಗೆ 2 ಮನೆಗಳು ಎಲ್ಲಿಂದ ಬಂತು ಅಂತ ಹೇಳಿಕೊಂಡು. ಅವರೊಂದು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಮಾಡ್ತಾರೆ. ನಾನು ಅವರ ಜೊತೆಯಲ್ಲಿ ಕಲಿತವನು, ನಾವು ಜೊತೆಯಾಗಿ ಕಲಿತಿದ್ದೆವು. ಅವರ ಸ್ವಭಾವ ನನಗೆ ತಿಳಿದಿತ್ತು. ಅದಕ್ಕಾಗಿ ನಾನು ತಕ್ಷಣ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿದೆ, ಅವರ ಸ್ವಭಾವ ಈ ಇಲಾಖೆ ಕೂಡ ಅವರು ಕೊಂಡು ಹೋಗಿದ್ದಾರೆ ಮತ್ತು ಅಲ್ಲಿ ಅವರಿಗೆ ಅದು ಸಹಕಾರಿಯಾಗಿದೆ. ಆದ್ದರಿಂದ ಈ ಅತಿ ಚಿಕ್ಕ ಪ್ರಾಯದಲ್ಲಿ ಅವರಿಗೆ 2 ಮನೆಗಳು ಬರಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಹೇಳಿಕೊಂಡು. ಈ ನಮ್ಮ ಮಾತುಕತೆ ನಡೆದು ಈಗ 20 ವರ್ಷಕ್ಕೆ ಜಾಸ್ತಿ ಆಯಿತು. ಅಂದು ಒಂದು ವೇಳೆ 2 ಮನೆಗಳಿದ್ದರೆ ಈಗ ಎಷ್ಟಿರ್ಬೋದು ಅಂತ ನಾನು ಯೋಚನೆ ಮಾಡೋದು. ಖಂಡಿತವಾಗಿಯೂ ಇದು ಅವರು ಮಾಡುವಂಥ ಕೆಲಸಕ್ಕೆ ಸಿಗುವಂಥ ಸಂಬಳದಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟೇ ಲೆಕ್ಕ ಹಾಕಿದರೂ ಕೂಡ ಅದು ಸಾಧ್ಯ ಇಲ್ಲ. ಏನಿರ್ಬೋದು ಕಾರಣ ಅಂತ ಹೇಳಿದರೆ, ಇಲ್ಲಿ ನಮಗೆ ಕಾಣ್ತದೆ. ಏನಂತ ಹೇಳಿದರೆ,
ಈ ವಿಶಾಲವಾದ ದಾರಿ ಅಂತ ಹೇಳಿದರೆ ಏನು, ಕಿರಿದಾದ ದಾರಿ ಅಂತ ಹೇಳಿದರೆ ಏನು? ಕೆಲವರು ಪಾಪ ಕೆಲಸ ಮಾಡ್ತಾರೆ. ಇನ್ನೊಂದು ಕುಟುಂಬ ನನಗೆ ತಿಳಿದುಂಟು, ಅನೇಕ ವರ್ಷ ಕೆಲಸ ಮಾಡಿದ್ದಾರೆ, ಆದರೆ ಅವರಿಗೆ ಇನ್ನೂ ಕೂಡ ಲೋನ್ ಉಂಟು, ಆರೋಗ್ಯ ಒಳ್ಳೆಯದಿಲ್ಲ, ಚಿಕ್ಕ ಕೆಲಸ, ಮತ್ತು ಇನ್ನೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅವರು. ಈಗ ಏನೊಂದು ಹಂತಕ್ಕೆ ಬಂದು ತಲುಪಿದ್ದಾರೆ, ಮಕ್ಕಳು ದೊಡ್ಡವರಾಗಿ, ಆದರೆ ಅವರಿಗೆ ಇನ್ನೂ ಕೂಡ ಈ ಲೋನ್ ಸಾಲ ಉಂಟು ಅವರಿಗೆ. ಒಬ್ಬರಿಗೆ ಸುಮಾರು 30-35 ವರ್ಷ ಕೆಲಸ ಮಾಡಿದರೂ ಕೂಡ ಮತ್ತೂ ಕೂಡ ಒಂದು ಜೀವನದಲ್ಲಿ ಬೇಕಾದಷ್ಟು ಉಂಟಂತ ಇಲ್ಲ, ಬಡತನ ಅಥವಾ ಅಲ್ಲಿಗೆ ಕೆಲಸ. ಇನ್ನು ಕೆಲವರಿಗೆ 10 ವರ್ಷ ಆಗುವುದಕ್ಕಿಂತ ಮುಂಚೆನೇ ಅಷ್ಟೊಂದು ಅಪಾರವಾದಂಥ ಆಸ್ತಿಯೆಲ್ಲ ಬರ್ತದೆ. ಎಲ್ಲಿಂದ ಬರ್ತದೆ? ಅದೇ ಇಲಾಖೆಯಲ್ಲಿ ಪ್ರಿಯರೇ, ಇನ್ನೊಬ್ಬರು ಹಿರಿಯ ವ್ಯಕ್ತಿ ಕೆಲಸ ಮಾಡುವವರು ನನಗೆ ಪರಿಚಯದವರು, ಅವರ ಹತ್ರ ಅಂಥದ್ದೇನಿಲ್ಲ, ಸಾಧಾರಣ ವ್ಯಕ್ತಿ ಮತ್ತು ತುಂಬ ಸರಳ ವ್ಯಕ್ತಿ. ಇದೇನಂತ ಹೇಳಿದರೆ, ವಿಶಾಲವಾದ ದಾರಿ ಅಂತ ಹೇಳಿದರೆ ಇದೆ. ನಮಗೆ ಬೇಕು, ಯಾವುದೇ ದಾರಿ ಕೂಡ ಆಗ್ತದೆ, ಯಾವುದೇ ದಾರಿ ಕೂಡ ಆಗ್ತದೆ, ಫಾಸ್ಟಾಗಿ ಹೋಗಬೇಕು ನಾವು. ಈ ಅಗಲವಾದ ರಸ್ತೆ ಅಂತ ಹೇಳಿದರೆ ಏನು, ವೇಗವಾಗಿ ಹೋಗುವಂಥದ್ದು, 1.5 ತಾಸಿನಲ್ಲಿ ಹೋಗಿ ತಲುಪುವಂಥದ್ದು ನಮಗೆ 45 ನಿಮಿಷ, ಅರ್ಧ ಗಂಟೆಯ ಒಳಗೆ ಹೋಗಿ ತಲುಪಬಹುದು. ಅದೇ ನಾನು ಇಲ್ಲಿಗೆ ಹೋಲಿಸುವುದಿದ್ರೆ 30-35 ವರ್ಷ ಕೆಲಸ ಮಾಡಿ ಏನು ಗಳಿಸುವುದು ಉಂಟೋ ಅಥವಾ ಗಳಿಸಿದ್ದಾರೋ ಅದನ್ನು 10 ವರ್ಷದ ಒಳಗೆ ಗಳಿಸಿಬಿಟ್ಟಿದ್ದಾರೆ. ಇದು ನ್ಯಾಯದ ದಾರಿಯಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀವು ಕಿರಿದಾದ ದಾರಿಯಲ್ಲಿ ನಡೆಯಿರಿ. ಕಿರಿದಾದ ದಾರಿ ಏನಂತ ಹೇಳಿದರೆ, ನಾನು ಕೆಲಸ ಮಾಡ್ತೇನೆ ಮತ್ತು ನನಗೆ ಏನು ಸಿಗ್ತದೋ ಅದು ನನ್ನದು, ಅದಕ್ಕಿಂತಲೂ ಮಿಗಿಲಾಗಿ ನಾನು ಇತರ ಕಡೆಯಲ್ಲಿ ಎಲ್ಲ ಕೈ ಹಾಕಲಿಕ್ಕೆ ಹೋದರೆ ಅದು ನ್ಯಾಯದ ದಾರಿ ಅಲ್ಲ, ಅದು ನ್ಯಾಯದ ದಾರಿಯಲ್ಲ, ಅದು ನಮ್ಮ ಆತ್ಮಕ್ಕೆ ಒಳಿತಲ್ಲ. ಹೊರಗಡೆಯಿಂದ ನನ್ನ ಹತ್ರ ಎಷ್ಟೋ ಉಂಟಂತ ನಾನು ತೋರಿಸ್ಬೋದು, ನನ್ನ ಹತ್ರ ಇಷ್ಟು ವಾಹನಗಳಿವೆ, ಇಷ್ಟು ದೊಡ್ಡ ಮನೆ ಉಂಟು, ಇಷ್ಟು ಆಭರಣ ಉಂಟು, ಇನ್ನೇನು ಉಂಟು, ಎಷ್ಟು ಬೇಕಾದರೂ ಕೂಡ ತೋರಿಸ್ಬೋದು. ಕೊನೆಗೆ ಪ್ರಶ್ನೆ ಬರುವುದು ಎಲ್ಲಿಗೆ, ಇದೆಲ್ಲ ಎಲ್ಲಿಂದ ಬಂತಪ್ಪ ನಿನಗೆ? ನೇರ ದಾರಿಯಿಂದ ಖಂಡಿತವಾಗಿ ಅಲ್ಲ. ಇದು ಬಂದದ್ದು ಎಲ್ಲಿದೆ ಅಂತ ಹೇಳಿದರೆ ಅನ್ಯಾಯದ ದಾರಿಯಲ್ಲಿ. ಈ ಅನ್ಯಾಯದ ದಾರಿಯಲ್ಲಿ ಬಂದದ್ದು ಅದು ಯಾವತ್ತೂ ಕೂಡ ಒಳಿತಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಕಿರಿದಾದ ದಾರಿಯಲ್ಲಿ ಹೋಗಲಿಕ್ಕೆ ನಮಗೆ ಹೇಳ್ತಾರೆ. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರು ಕೆಲವರು. ನಾವು ಕೆಲವು ಬಾರಿ ಪುಣ್ಯ ಜಾಗಗಳಿಗೆ ಹೋಗುವಾಗ ಅಲ್ಲಿ ಪುರಾತನ ಅವಶೇಷಗಳು ಇರ್ತವೆ, ನೋಡ್ತೇವೆ ನಾವು ಯೇಸು ಸ್ವಾಮಿ ಹುಟ್ಟಿದಂಥ ಜಾಗಕ್ಕೆ ಹೋದರೆ, ಬೆತ್ಲೇಮಿಗೆ ಅವರು ಹುಟ್ಟಿದಂಥ ಜಾಗಕ್ಕೆ ಹೋಗಬೇಕಿದ್ರೆ ಅಲ್ಲಿರುವಂಥ ದಾರಿ ಅದು ತುಂಬ ಕಿರಿದು, ಎತ್ತರ ಕೂಡ ಇಲ್ಲ, ಬಗ್ಗಿ ಹೋಗಬೇಕು. ಅದನ್ನು ಹಾಗೇನೆ ಇಟ್ಟಿದ್ದಾರೆ. ಯಾಕೆ ಅವರಿಗೆ ಇಷ್ಟು ಮಿಲಿಯಗಟ್ಟಲೆ ಜನರು ಬಂದು ಹೋಗುವಂಥ ಜಾಗದಲ್ಲಿ ಈ ಒಂದು ಬಾಗಿಲನ್ನು ದೊಡ್ಡದು ಮಾಡಿ ಸರಾಗವಾಗಿ ಜನರನ್ನು ಹೋಗಲಿಕ್ಕೆ ಬರಲಿಕ್ಕೆ ಮಾಡಲಿಕ್ಕೆ ಆಗಲಿಕ್ಕಿಲ್ವೇ? ಖಂಡಿತವಾಗಿಯೂ ಸಾಧ್ಯ ಉಂಟು, ಖಂಡಿತವಾಗಿಯೂ ಸಾಧ್ಯ ಉಂಟು. ಪ್ರತಿ ವರ್ಷ ಎಷ್ಟೋ ಮಿಲಿಯಗಟ್ಟಲೆ ಜನರು ಬಂದು ಹೋಗ್ತಾರೆ ಆ ಜಾಗವನ್ನು ನೋಡಲಿಕ್ಕೆ, ಬೆತ್ಲೇಮ್. ಆದರೆ ಯಾಕಾಗಿ ಹೀಗೆ ಇಟ್ಟಿದ್ದಾರೆ? ಒಂದೇನಂತ ಹೇಳಿದರೆ, ಇದು ಒಂದು ಐತಿಹಾಸಿಕ ಜಾಗ, ಮಾನವ ಕುಲಕ್ಕೆ ಶಾಂತಿಯನ್ನು ತಂದಂತಹ ದೇವರ ಕುಮಾರ್ ಹುಟ್ಟಿದಂಥ ಜಾಗ. ಅದಕ್ಕೆ ಆಗ ಹೇಗಿತ್ತೋ ಹಾಗೇನೆ ಇಟ್ಟಿದ್ದಾರೆ. ಇನ್ನೊಂದು ಬಹುಮುಖ್ಯ ಕಾರಣ ಏನಂತ ಹೇಳಿದರೆ, ನಾವು ದೇವರು ಮನುಷ್ಯರಾಗಿ ಹುಟ್ಟಿ ಬಂದಂಥ ಜಾಗಕ್ಕೆ ಹೋಗಬೇಕಿದ್ರೆ ನಾವು ಕೂಡ ಅದೇ ರೀತಿಯ ಮನೋಭಾವದಿಂದ ಹೋಗಬೇಕು. ಯಾವ ಮನೋಭಾವ? ದೇವರು ಮನುಷ್ಯರಾಗಿ ಬರಬೇಕಿದ್ರೆ ಅವರು ಏನಾಗಿ ಬಂದರು? ವಿಧೇಯರಾಗಿ ಬಂದರು. ದೇವರಿಗೆ, ತಂದೆ ದೇವರಿಗೆ ವಿಧೇಯರಾಗಿ ಈ ಭೂಲೋಕಕ್ಕೆ ಬಂದರು. ಆ ಜಾಗಕ್ಕೆ ನಾವು ಹೋಗಬೇಕಿದ್ರೆ ನಾವು ಕೂಡ ವಿಧೇಯರಾಗಬೇಕು. ತಲೆ ಎತ್ತಿ ನಡೆದುಕೊಂಡು ಹೋಗಲಿಕ್ಕೆ ಆಗಲ್ಲ. ಆ ಜಾಗಕ್ಕೆ ಹೋಗಬೇಕಿದ್ರೆ ನಾವು ಕೂಡ ನಮ್ಮನ್ನು ಕಿರಿದು ಮಾಡಿಕೊಳ್ಬೇಕು.
ಕೇವಲ ದೇಹ ಅಲ್ಲ ಪ್ರಿಯರೇ, ಕೇವಲ ದೇಹ ಅಲ್ಲ. ದೇಹವನ್ನು ಹೇಗಾದರೂ ಕೂಡಿ ಮುದುಡಿಸಿ ನಾವು ಕೂಡ ಒಳಗೆ ಹೋಗ್ಬೋದು, ತೊಂದರೆ ಇಲ್ಲ. ಆದರೆ ಏನು ಅಗತ್ಯ ಏನಂತ ಹೇಳಿದರೆ, ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಅದು ಏನಾಗಬೇಕಂತ ಹೇಳಿದರೆ ದೇವರ ಮುಂದೆ ನಾವು ಕಿರಿದು ಮಾಡಿಕೊಳ್ಬೇಕು. ನಾವು ಯಾರನ್ನು ನೋಡಲಿಕ್ಕೆ ಹೋಗ್ತೇವೆ? ದೇವರು ಹುಟ್ಟಿದಂಥ ಜಾಗವನ್ನು ನೋಡಲಿಕ್ಕೆ ಹೋಗ್ತೇವೆ. ಯೇಸು ಸ್ವಾಮಿ ಹುಟ್ಟಿದಂಥ ಜಾಗ. ಅದಕ್ಕಾಗಿ ಆ ಬಾಗಿಲು ತುಂಬ ಕಿರಿದುಂಟು, ಹಾಗೆಯೇ ಅದು ತುಂಬ ಎತ್ತರ ಕೂಡ ಇಲ್ಲ, ಚಿಕ್ಕದುಂಟು. ದೇವರನ್ನು ನೋಡಲಿಕ್ಕೆ ಹೋಗಬೇಕಿದ್ರೆ ಅವರ ಮುಂದೆ ನಾವು ತಲೆ ಎತ್ತಿ ದೊಡ್ಡ ಜನರಾಗಿ ಹೋಗ್ಲಿಕ್ಕೆ ಆಗಲ್ಲ, ದೇವರನ್ನು ಭೇಟಿ ಮಾಡಲಿಕ್ಕೆ ಆಗಲ್ಲ. ಕೆಲವರು ಹಾಗೆ ಮಾಡ್ತಾರೆ. ಆದರೆ ದೇವರನ್ನು ನೋಡಲಿಕ್ಕೆ ಹೋಗುವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಎಷ್ಟು ನಾವು ತಲೆ ತಗ್ಗಿಕೊಂಡು ಹೋಗ್ತೇವೆ ಅಷ್ಟು ನಮಗೆ ಒಳ್ಳೆಯದು. ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮರ್ಥ್ಯ ಉಂಟು. ಇಬ್ಬರು ದೇವಾಲಯಕ್ಕೆ ಹೋದರು. ಒಬ್ಬನು ಹೋಗಿ ಅಲ್ಲಿ ಈ ವೇದಿಕೆ ಹತ್ರ ಹೋಗಿ ತನ್ನ ಎದೆ ತಟ್ಟಿ ಹೇಳಿದ, ನಾನು ಇತರರ ಹಾಗೆ. ಇತರರು ಅಂದರೆ ಯಾರು? ಆ ಬಾಗಿಲಿನ ಹತ್ರ ಒಬ್ಬ ಇದ್ದನು, ಸುಂಕ ವಸೂಲಿ ಮಾಡುವವನು. ಅಂಥವರನ್ನು ಪಾಪಿಷ್ಠರ ಅಂತ ಪರಿಗಣಿಸ್ತಿದ್ದರು. ಅದಕ್ಕಾಗಿ ಈ ಮನುಷ್ಯ ಏನಂತ ಹೇಳ್ತಾನಂತ ಹೇಳಿದರೆ, ನೋಡು ದೇವರೇ, ನಾನು ವಾರಕ್ಕೆ 2 ಸಲ ಉಪವಾಸ ಮಾಡ್ತೇನೆ, ನಾನು ದಾನ ಧರ್ಮ ಮಾಡ್ತೇನೆ ಅಂತ ಹೇಳಿದರೆ ತಾನು ಅಷ್ಟೊಂದು ಪುಣ್ಯ ಪುರುಷ ಅಂತ ಹೇಳಿಕೊಳ್ತಾನೆ. ತನ್ನ ಎದೆಯನ್ನು ತೆರೆದು ಮೇಲಕ್ಕೆ ನೋಡಿಕೊಂಡು ಮಾತಾಡ್ತಾನೆ. ಅಲ್ಲಿ ಅದೇ ದೇವಾಲಯದಲ್ಲಿ ಹಿಂದಕ್ಕೆ ಒಬ್ಬ ಈ ಸುಂಕದವನು ಬರ್ತಾನೆ. ಆತನಿಗೆ ಅನ್ನಿಸ್ತದೆ, ನಾನು ದೇವರ ಮುಂದೆ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳಿಕೊಂಡು. ಅದಕ್ಕಾಗಿ ಆತನು ಪೂರ್ತಿ ದೇವಾಲಯದ ಒಳಗೆ ಹೋಗುವುದಿಲ್ಲ, ದೇವಾಲಯದ ಬಾಗಿಲಿನಲ್ಲೇ ನಿಲ್ತಾನೆ ಅವನು. ಮತ್ತೇನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ತಲೆಯನ್ನು ತಗ್ಗಿಸ್ತಾನೆ, ಮತ್ತು ಹೃದಯಕ್ಕೆ ಆತನು ಬಡೀತಾನೆ, ಮತ್ತು ಹೇಳ್ತಾನೆ, ದೇವರೇ ನನ್ನನ್ನು ಕರುಣಿಸಿರಿ ಅಂತ ಹೇಳಿಕೊಂಡು ಹೇಳ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಈ ಇಬ್ಬರಲ್ಲಿ ಈ ಬಾಗಿಲಿನ ಹತ್ರ ನಿಂತು ತಲೆ ತಗ್ಗಿಸಿ ತನ್ನ ಹೃದಯವನ್ನು ಬಡಿದು ದೇವರ ನನ್ನ ಮೇಲೆ ಕರುಣೆ ತೋರಿಸಿರಿ ಅಂತ ಹೇಳಿದ ಮನುಷ್ಯ, ಆತನ ಪ್ರಾರ್ಥನೆ ದೇವರಿಗೆ ಹೆಚ್ಚು ಹಿಡಿಸಿತು. ವೇದಿಕೆ ಹತ್ರ ಬಂದು ನಾನು ಅಷ್ಟು ದಾನ ಮಾಡಿದ್ದೇನೆ, ಎಷ್ಟು ಉಪವಾಸ ಮಾಡಿದ್ದೇನೆ ಅಂತ ಹೇಳಿದ ಮನುಷ್ಯನ ಪ್ರಾರ್ಥನೆ ಅಲ್ಲ. ಯಾಕಂತ ಹೇಳಿದರೆ, ನಾವು ದೇವರ ಮುಂದೆ ಎಷ್ಟು ತಲೆ ತಗ್ಗಿಸಿಕೊಂಡು ಹೋಗ್ತೇವೆ ಅಷ್ಟು ನಾವು ಆತ್ಮದಲ್ಲಿ ಬೆಳೆದಿದ್ದೇವೆ ಎಂಬುದು ಅರ್ಥ. ಕೆಲವು ಮನುಷ್ಯರಿದ್ದಾರೆ, ಜನರು, ಅವರು ಸಜ್ಜನ ವ್ಯಕ್ತಿಗಳು. ಹೇಗಂತ ಹೇಳಿದರೆ, ಅವರೊಂದು ಉನ್ನತ ಸ್ಥಾನಕ್ಕೆ ಏರಿ ನಿವೃತ್ತರಾಗಿದ್ದರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ, ಇತರರನ್ನು ತುಂಬ ಗೌರವದಿಂದ ಕಾಣ್ತಾರೆ. ಇತರರು ಬರುವವರು ಅವರಿಗಿಂತರೂ ಕಿರಿಯರಾಗಿದ್ದರೂ ಕೂಡ, ಸಾಮಾನ್ಯ ಜನರಾಗಿದ್ದರೂ ಕೂಡ ಗೌರವ ನೀಡ್ತಾರೆ. ಅದು ಏನು ತೋರಿಸ್ತದೆ ಅಂತ ಹೇಳಿದರೆ, ಅವರಲ್ಲಿ ಬಂದಂಥ ವ್ಯಕ್ತಿಗೆ ಇವರು ಸಮಾನರು ಅಥವಾ ಅವರಿಗಿಂತಲೂ ಇವರು ಕಿರಿಯರಂತಲ್ಲ, ಬದಲಾಗಿ ಅವರ ಹಿರಿತನ ಅದರಲ್ಲಿ ಉಂಟು. ಏನಂತ ಹೇಳಿದರೆ, ಉಳಿದವರಿಗೆ ಗೌರವ ಕೊಡುವುದರಲ್ಲಿ. ಏನಾಗಬೇಕು? ಇತರರ ಮುಂದೆ ತಾನು ಅವರಿಗೆ ಗೌರವ ಕೊಡಬೇಕಿದ್ರೆ ತನ್ನನ್ನು ತಾನು ಸ್ವಲ್ಪ ಕಿರಿದು ಮಾಡಿಕೊಳ್ಬೇಕು. ಯಾವಾಗಲೂ ಬಂದು ನನಗೆ ಇತರರು ಗೌರವ ಕೊಡಬೇಕು, ಆಮೇಲೆ ಅವರು ನನಗೆ ವಂದಿಸಬೇಕು ಅಲ್ಲ. ಅದಕ್ಕಿಂತ ಸ್ವಲ್ಪ ತಗ್ಗಿಸಿ ಅವರು ಇರ್ತಾರೆ. ಇತರರು ನನ್ನನ್ನು ವಂದಿಸದಿದ್ದರೂ ಕೂಡ ನಾನು ವಂದಿಸ್ಬೋದು. ಇತರರು ನನಗೆ ಗೌರವ ಕೊಡದಿದ್ದರೆ ನಾನು ಗೌರವ ಕೊಡಬೇಕು. ಅದು ಮಾಡಲಿಕ್ಕೆ ಏನು ಬೇಕು ನನಗೆ? ಅದು ಮಾಡಬೇಕಿದ್ರೆ ಏನು ಮಾಡಬೇಕಂತ ಹೇಳಿದರೆ ನಾನು ಸ್ವಲ್ಪ ತಗ್ಬೇಕು. ಇದು ಕಿರಿದಾದ ದಾರಿ, ಇದು ಕಿರಿದಾದ ದಾರಿ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಯಾರಾದರೂ ಇಚ್ಛಿಸುವುದಿದ್ದರೆ ಅವರು ವಿಶಾಲವಾದ ಅನ್ಯಾಯದ ದಾರಿಯಲ್ಲಿ ಹೋಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸತ್ಯದ ದಾರಿಯಲ್ಲಿ ನಡೆಯುತ್ತಾರೆ, ಯಾರು ನ್ಯಾಯಯುತವಾದಂಥ ದಾರಿಯಲ್ಲಿ ನಡೆಯುತ್ತಾರೆ, ಅವರ ಜೀವನದಲ್ಲಿ ಭೋಗ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಉಂಟು ಗುಟ್ಟು ಆತ್ಮ ಜೀವನದ್ದು. ಒಂದು ವೇಳೆ ನಾವು ಐಷಾರಾಮ್ಯ ಜೀವನವನ್ನು ಮಾಡ್ತೇವಾದರೆ, ಲೆಕ್ಕವಿಲ್ಲದಷ್ಟು ನಾವು ಖರ್ಚು ಮಾಡ್ತೇವಾದರೆ, ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು. ಇದು ನನ್ನ ಬೆವರಿನ ಸಂಪತ್ತು, ಯಾರಾದರೂ ನಮಗೆ ಅದನ್ನು ಕೊಟ್ಟಿದ್ದಾರೋ ಅಥವಾ ಯಾರಿಂದ ಲೂಟಿ ಮಾಡಿದ್ದೇನೋ? ಯಾರು ಕೂಡ ತಪ್ಪು ತಿಳ್ಕೊಳ್ಬಾರ್ದು. ಕೆಲವು ಬಾರಿ ನಾವು ನೋಡ್ತೇವೆ,
ಈ ಸಂಬಳ ಏನೋ ಸ್ವಲ್ಪ ಉಂಟು, ಆದರೆ ಅವರು ಹೋಗಿ ಈ ಭೋಜನ ಮಾಡುವಂತಹ ರೀತಿಯನ್ನು ನೋಡಿದರೆ ಇವರಿಗೆ ಈ ಹಣದಿಂದ ಈ ಭೋಜನ ಮಾಡಲಿಕ್ಕೆ ಅವರಿಗೆ ಹೇಗೆ ಸಾಧ್ಯ? ಏನು ಅವರಿಗೆ ಸಂಬಳ ಬರ್ತದೆ ಆ ಹಣದಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರು ಸಾಕಬೇಕು. ಇದು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಈ ಸಂಬಳ ಅಲ್ಲದೆ ಇರುವಂಥ ಹಣ ಏನು ಉಂಟು, ಧರ್ಮಕ್ಕೆ ಸಿಕ್ಕಿದ್ದು ಅಥವಾ ತೆಗೊಂಡದ್ದು, ಅದರಿಂದ ಮಾತ್ರ ಸಾಧ್ಯ ಉಂಟು. ಅನೇಕ ಬಾರಿ ಇದನ್ನು ನಾವು ನೋಡ್ಬೋದು, ಮನುಷ್ಯರು ನೋಡುವಾಗ ನಮಗೆ ತಿಳಿಯುತ್ತದೆ. ಅದಕ್ಕಾಗಿ ಈ ಸಂತೋಷ ಪಡಲಿಕ್ಕೆ ಅಂತ ಅಥವಾ ಭೋಗದ ಜೀವನ ಮಾಡಲಿಕ್ಕೆ ನಾವು ಇಂಥ ಎಲ್ಲ ದಾರಿಯನ್ನು ಹುಡುಕಿದರೆ ಅಥವಾ ಹೋಗಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಖಂಡಿತವಾಗಿಯೂ ನಮ್ಮನ್ನು ಸ್ವರ್ಗಕ್ಕೆ ಖಂಡಿತವಾಗಿ ಕೊಂಡೋಗುವುದಿಲ್ಲ, ಆ ದಾರಿ ನರಕಕ್ಕೇನೂ ಹೋಗೋದು. ಕಿರಿದಾದ ರಸ್ತೆಯಲ್ಲಿ ಅಂತ ಹೇಳಿದರೆ ಈ ಸತ್ಯದ ದಾರಿಯಲ್ಲಿ ನಡೆದರೆ, ನೀತಿ ನ್ಯಾಯದ ದಾರಿಯಲ್ಲಿ ನಡೆದರೆ ನಾವು ಯಾವಾಗಲೂ ಕೂಡ ಸರಿಯಾದ ದಾರಿಯಲ್ಲೇ ಇರ್ತೇವೆ. ಯೇಸು ಸ್ವಾಮಿ ತೋರಿಸಿಕೊಟ್ಟಂತಹ ಹಾದಿಯಲ್ಲಿ ನಾವು ನಡೆಯುತ್ತೇವೆ. ಪ್ರಿಯರೇ, ಯೇಸು ಸ್ವಾಮಿಯ ಮಾತುಗಳು ಜೀವದಾಯಕ ಮಾತುಗಳು. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳನ್ನು ಅರಿತುಕೊಂಡು ತಿಳಿದುಕೊಂಡು ನಾವು ಅದರ ಪ್ರಕಾರ ಜೀವನ ಮಾಡಿದರೆ ಖಂಡಿತವಾಗಿಯೂ ನಾವು ಈ ಯೇಸು ಸ್ವಾಮಿ ಇರುವಂತಹ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯವಾಗ್ತದೆ. ಇಲ್ಲದಿದ್ದರೆ ನಾವು ಅವರಿಂದ ದೂರಕ್ಕೆ ಹೋಗ್ತೇವೆ. ಜನರು ಕೆಲವು ಸಾರಿ ಯೋಚನೆ ಮಾಡಿದುಂಟು, ಈಗ ನಾನು ಇನ್ನೂ ಕೂಡ ತರುಣನಾಗಿದ್ದೇನೆ, ನನಗೆ ವಯಸ್ಸಾಗಿಲ್ಲ, ಮತ್ತೆ ನೋಡುವ ಅಂತ ಹೇಳಿಕೊಂಡು ಏನು ಮಾಡಲಿಕ್ಕೆ, ಸತ್ಯ ಮತ್ತು ನ್ಯಾಯದ ಜೀವನವನ್ನು ಮಾಡಲಿಕ್ಕೆ ಈಗ ಏನು ಮಾಡಲಿಕ್ಕೆಲ್ಲ ಸಾಧ್ಯ ಉಂಟು ಅದನ್ನು ನಾನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಸಮಯ ಯಾವುದಂತ ಹೇಳಿದರೆ, ಯಾವಾಗ ನಮಗೆ ಅವಕಾಶ ಉಂಟು ಮಾಡಲಿಕ್ಕೆ ಆ ಸಮಯದಲ್ಲಿ ನಾವು ಈ ತ್ಯಾಗವನ್ನು ಮಾಡಿದರೆ ಮಾತ್ರ ಅದಕ್ಕೆ ಅರ್ಥ ಬರ್ತದೆ. ನಿವೃತ್ತಿಯಾದ ಮೇಲೆ ನಾನು ಅದನ್ನು ನ್ಯಾಯಯುತ ಜೀವನ ಮಾಡ್ತೇನೆ ಅಂತ ಹೇಳಿದರೆ ಆಗ ಅಲ್ಲಿ ಸಂದರ್ಭನೇ ಇಲ್ಲ ಮಾಡಲಿಕ್ಕೆ. ಈ ಅನ್ಯಾಯದ ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆಗ ಯಾರು ಬರ್ತಾರೆ? ಆಗ ಯಾರು ಬರಲ್ಲ. ಯಾವಾಗ ನಮಗೆ ಸಾಧ್ಯ ಉಂಟು ಆ ಸಮಯದಲ್ಲಿ ನಾವು ಒಂದು ವೇಳೆ ಈ ನೀತಿಯ ಜೀವನವನ್ನು ಜೀವಿಸಿದರೆ ಆಗ ಮಾತ್ರ ಸಾಧ್ಯ ಉಂಟು. ನಾನು ಕಳೆದ ಕೆಲವು ದಿವಸಗಳ ಮುಂಚೆ ನಮ್ಮ ದೇಶದ ಈ ಪ್ರಧಾನಿಗಳ ಅವರ ಈ ಪಟ್ಟಿಯನ್ನು ನೋಡ್ತಾ ಇದ್ದೆ. ಅವರಲ್ಲಿ ಕೆಲವರು ಹೀಗೆ ಇದ್ದಾರೆ, ಏನಂತ ಹೇಳಿದರೆ ನಿವೃತ್ತಿಯಾದ ಮೇಲೆ ಅವರು ಬಾಡಿಗೆ ಮನೆಯಲ್ಲೂ ಇದ್ದರು ಅಥವಾ ಸರಳ ಜೀವನವನ್ನು ಮಾಡಿದ್ದರು. ಅಂಥ ರೀತಿಯ ಉನ್ನತ ಮಟ್ಟದಲ್ಲಿದ್ದಂಥ ವ್ಯಕ್ತಿಗಳು ಕೂಡ ಈ ರೀತಿಯ ಜೀವನವನ್ನು ಮಾಡಿದ್ದರು. ಅದಕ್ಕಾಗಿ ನಮ್ಮ ದೇಶ ಇವತ್ತು ಉಂಟು ಪ್ರಿಯರೇ. ಯಾಕಂತ ಹೇಳಿದರೆ ಅವರು ಮಾಡಿದಂಥ ತ್ಯಾಗದ ಫಲವನ್ನು ಈಗ ನಾವು ಅನುಭವಿಸ್ತೇವೆ. ನಿವೃತ್ತಿಯಾದ ಮೇಲೆ ಅವರು ಈ ಬಾಡಿಗೆ ಮನೆಯಲ್ಲಿ ಮತ್ತು ಸರಳ ಜೀವನ, ಬಡತನದ ಜೀವನವನ್ನು ಮಾಡಿದರು. ಅವರಿಗೆ ಕೂಡ ಮಾಡ್ಬೋದಿತ್ತು, ಬೇಕಾದಷ್ಟು ಅವರು ಗಳಿಸ್ಬೋದಿತ್ತು, ಆದರೆ ಮಾಡಲಿಲ್ಲ ಅವರು. ಅವರಿಗೆ ಒಂದು ಅಂತಃಕರಣ ಇತ್ತು, ಅದಕ್ಕೆ ಅವರು ಆ ಅಂತಃಕರಣದ ಪ್ರಕಾರ ಜೀವನ ಮಾಡಿದರು. ಅದಕ್ಕಾಗಿ ಅವರು ದೇಶಕ್ಕೆ ತಮ್ಮ ದೇಣಿಗೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಇಂಥ ಒಂದು ಮಾದರಿ ಪುರುಷರ ಪ್ರೇರಣೆಯನ್ನು ಪಡೆದುಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕೂಡ ಈ ಪ್ರಪಂಚದಲ್ಲಿ ಹುಟ್ಟಿ ಬಂದಕ್ಕೆ ಒಂದು ಸಾರ್ಥಕ ಆಗ್ತದೆ ಮತ್ತು ಮಾನವ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಟ್ಟಾಗೆ ಆಗ್ತದೆ. ಆ ರೀತಿ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಯೇಸು ಸ್ವಾಮಿ ನಮಗೆ ಕಿರಿದಾದ ದಾರಿಯಲ್ಲಿ ನಡೆಯಲಿಕ್ಕೆ ಹೇಳಿದ್ದಾರೆ. ಇದು ಕಷ್ಟಕರವಾದ ದಾರಿ. ಅನೇಕ ಬಾರಿ ಈ ಕಿರಿದಾದ ದಾರಿ ಅಂತ ಹೇಳಿದರೆ ನ್ಯಾಯ ನೀತಿಯ ದಾರಿ, ಸತ್ಯದ ದಾರಿ, ಇದರಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಈ ಸಮಯದಲ್ಲಿ ನಿಮ್ಮ ಸಹಾಯಹಸ್ತವನ್ನು ನಮಗೆ ನೀಡಿರಿ. ನಾವು ಧೈರ್ಯ ಬಿಡದೆ ಅಥವಾ ಎದೆಗುಂದದೆ ಧೈರ್ಯದಿಂದ ಮುಂದೆ ಸಾಗಲು, ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು
ನಿಮ್ಮ ಪುತ್ರರು ಯೇಸು ಸ್ವಾಮಿ ತೋರಿಸಿದಂಥ ಕಿರಿದಾದ ದಾರಿಯಲ್ಲಿ ನಡೆಯಲಿಕ್ಕೆ ನಮಗೆ ನೀವು ಸಹಾಯ ಮಾಡಿರಿ, ಅನುವು ಮಾಡಿಕೊಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಾರ್ಥಿಸುವಂಥ ಎಲ್ಲರ ಮೇಲೂ ಕೂಡ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಅವರೆಲ್ಲರಿಗೂ ಕೂಡ ನೆಮ್ಮದಿಯನ್ನು, ಶಾಂತಿಯನ್ನು ದಯಪಾಲಿಸಿರಿ, ಉತ್ತಮ ಆರೋಗ್ಯವನ್ನು ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.